ಕೋಳಿ ಕೂಗಿದಾಗಿನಿಂದ ಶುರುವಾಗುವ ಬೆಳಕು, ಶಾಂತವಾದ ವಾತಾವರಣ, ನದಿಯ ಸೊಗಸು, ಹಕ್ಕಿಗಳ ಚಿಲಿಪಿಲಿ, ಧೋ ಎಂದು ಸುರಿಯುವ ಮಳೆ, ಜನರ ಆತ್ಮೀಯತೆ, ಹಚ್ಚ ಹಸುರಿನ ಪೈರು, ಮುಗ್ಧ ಮನಸ್ಸುಗಳು, ಕೃಷಿ ಪದ್ಧತಿ, ಮಣ್ಣಿನಲ್ಲಿ ಕೆಸರಾಟ, ಒಂದಾ ಎರಡ ಇದೆಲ್ಲ ಕಂಡುಬರುವುದು ಹಳ್ಳಿ ಪ್ರದೇಶದಲ್ಲಿ ಮಾತ್ರ. ಕರಾವಳಿ ಪ್ರದೇಶದ ಜನಪದ ಆಚರಣೆಗಳನ್ನ ಉಳಿಸಿ ಇಂದಿನ ಯುವ ಪೀಳಿಗೆಗೂ ತುಳುನಾಡ ಸಂಸ್ಕೃತಿ ಆಚರಣೆಗಳನ್ನ ತಿಳಿಸುವ ಕಾರಣದಿಂದ ಲೋಕನಾಡು ಫ್ರೆಂಡ್ಸ್ ನಿಡಿಕಲ್, ಉಜ್ರೆ, ಗುರಿಪಳ್ಳ, ಕನ್ಯಾಡಿ ಗ್ರಾಮಸ್ಥರ ನೇತೃತ್ವದಲ್ಲಿ 2ನೇ ವರ್ಷದ ತುಳುವೇರಿನ ಕೆಸರದ ಗೊಪ್ಪು ಉಜಿರೆಯ ಕನ್ಯಾಡಿಯ ಏಣರು ಪಲ್ಕೆಯ ಕೊರಗಪ್ಪ ಕುಂಬಾರ ಮತ್ತು ನಾರಾಯಣ ಕುಂಬಾರ ಇವರ ಗಾದಿಯಲ್ಲಿ ಅದ್ಧೂರಿಯಾಗಿ ನಡೆಯಿತು. ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಸಂಭ್ರಮದ ಕೆಸರದ ಗೊಪ್ಪು. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಗೀರಥಿ. ಹಳ್ಳಿಯ ಸಂಪ್ರದಾಯ, ಪರಂಪರಾಗತ ಆಚರಣೆಗಳು, ಪದ್ಧತಿಗಳು ಇವೆಲ್ಲವೂ ಕಾಣಸಿಗುವುದು ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ. ಗ್ರಾಮೀಣ ಪ್ರದೇಶದ ಜೀವನ ಪದ್ಧತಿಯನ್ನ ಅನುಭವಿಸಿದವರಿಗೆ ಮಾತ್ರ ಗೊತ್ತು ಅದರ ಸೊಗಡು. ಇವತ್ತು ನಮಗೆ ತೋರಿಸ್ತೀವಿ ಕರಾವಳಿ ಪ್ರದೇಶದ ವಿಶೇಷ ಆಚರಣೆಗಳಲ್ಲಿ ಒಂದಾದ ಕೆಸರದ ಗೊಪ್ಪು ಕಾರ್ಯಕ್ರಮವನ್ನ. ಮುಂಜಾನೆಯಿಂದ ಆರಂಭವಾದ ಸಂಭ್ರಮ ಇಳಿ ಸಂಜೆಯವರೆಗೆ ಮುಂದುವರೆದಿತ್ತು. ಹೌದು, ಇತ್ತೀಚೆಗೆ ಹಳ್ಳಿ ಪ್ರದೇಶಗಳು ಕೂಡ ಬೆಳೀತಾ ಇರುವ ಇಂದಿನ ಕಾಲಘಟ್ಟದಲ್ಲಿ ಹಳ್ಳಿಯ ಸಾಂಪ್ರದಾಯಿಕ ಆಚರಣೆಗಳು, ಆಟೋಟಗಳು ಮರೆಮಾಚುತ್ತಿರುವುದು ಬೇಸರದ ಸಂಗತಿ. ಈ ಹಿನ್ನೆಲೆಯಲ್ಲಿಯೇ ಕರಾವಳಿ ಪ್ರದೇಶದ ಜನಪದ ಆಚರಣೆಗಳನ್ನ ಉಳಿಸಿ ಇಂದಿನ ಯುವ ಪೀಳಿಗೆಗೂ ತುಳುನಾಡ ಸಂಸ್ಕೃತಿ ಆಚರಣೆಗಳನ್ನ ತಿಳಿಸುವ ಕಾರಣದಿಂದ ಲೋಕನಾಡು ಫ್ರೆಂಡ್ಸ್ ನಿಡಿಕಲ್, ಉಜಿರೆ, ಗುರಿಪಳ್ಳ, ಕನ್ಯಾಡಿ ಗ್ರಾಮಸ್ಥರ ನೇತೃತ್ವದಲ್ಲಿ 2ನೇ ವರ್ಷದ ತುಳುವೇರಿನ ಕೆಸರದ ಗೊಪ್ಪು ಉಜಿರೆ ಕನ್ಯಾಡಿಯ ಏಣರು ಪಲ್ಕೆಯ ಕೊರಗಪ್ಪ ಕುಂಬಾರ ಮತ್ತು ನಾರಾಯಣ ಕುಂಬಾರ ಇವರ ಗದ್ದೆಯಲ್ಲಿ ಅದ್ಧೂರಿಯಾಗಿ ನಡೆಯಿತು. ಗುಣವಿದೆ ಈ ಮಣ್ಣಲಿ, ಸೊಬಗಿದೆ ಈ ನಾಡಲಿ, ಪರಶುರಾಮನ ಕೃಪೆಯಲಿ, ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ. ಲೋಕನಾಡು ಫ್ರೆಂಡ್ಸ್ ತಂಡವು ಇದೀಗಾಗಲೇ ಉಜಿರೆ ಪರಿಸರದಾದ್ಯಂತ ಜನಪರ ಕಾರ್ಯಗಳನ್ನ ಮಾಡುವ ಮೂಲಕ ಜನರ ಮೆಚ್ಚುಗೆಯನ್ನ ಪಡೆದುಕೊಂಡಿದೆ. ಸಾಮಾಜಿಕ ಕಾರ್ಯಕ್ರಮದ ಅಂಗವಾಗಿ ಹಲವಾರು ಬಡ ರೋಗಿಗಳಿಗೆ ಧನ ಸಹಾಯ, ರಕ್ತದಾನ ಶಿಬಿರ ಆಯೋಜನೆ ಮತ್ತು ರಕ್ತದಾನ, ಕೆಎಂಸಿ ಹೆಲ್ತ್ ಕಾರ್ಡ್ ಯೋಜನೆಯ ವ್ಯವಸ್ಥೆಗೆ ಸಹಕಾರ, ಸ್ವಚ್ಛತೆಯ ಕುರಿತು ಜಾಗೃತಿ ಕಾರ್ಯಾಗಾರ ಹಾಗೂ ಇನ್ನಿತರ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿರುವ ಹೆಗ್ಗಳಿಕೆ ಲೋಕನಾಡು ಫ್ರೆಂಡ್ಸ್ ತಂಡದ. ಇದೀಗ ತುಳು ಭಾಷೆ, ಸಂಸ್ಕೃತಿ, ಸಂಪ್ರದಾಯಗಳನ್ನ ಉಳಿಸುವ ನಿಟ್ಟಿನಲ್ಲಿ ಕೆಸರಡು ಒಂದು ದಿನ ಕಾರ್ಯಕ್ರಮ ನಡೆಸಲಾಯಿತು. ಎಲ್ಲೆಲ್ಲೂ ನೋಡಿದ್ರೂ ಹಚ್ಚ ಹಸಿರು, ಹುಲ್ಲಿನ ಮನೆ, ಕರಾವಳಿ ಭಾಗದ ಹಳ್ಳಿಯ ಊಟ, ಹಳ್ಳಿಯ ಸುವಾಸನೆ, ಇದನ್ನೆಲ್ಲ ಆಸ್ವಾದಿಸುವುದೇ ಒಂದು ಸಂಭ್ರಮ. ಕರಾವಳಿ ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಕೃಷಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನ ಕೊಡೋದ್ರಿಂದ ಕೃಷಿ ಪದ್ಧತಿ, ಕೃಷಿ ಆಚರಣೆಗಳಿಗೆ ಹೆಚ್ಚಿನ ಮಹತ್ವವನ್ನ ಕೊಡಲಾಗುತ್ತದೆ. ಕೃಷಿಗೆ ಪ್ರಾಧಾನ್ಯತೆ ಸಿಗುವ ಕಾರಣದಿಂದ ಇಂತಹ ಕಾರ್ಯಕ್ರಮಗಳನ್ನ ಅದ್ಧೂರಿಯಾಗಿ ಆಯೋಜನೆ ಮಾಡಲಾಗುತ್ತದೆ. ಗ್ರಾಮೀಣ ಪರಿಸರದಲ್ಲಿ ಆಚರಿಸಲ್ಪಡುವ ಪ್ರತಿಯೊಂದು ಹಬ್ಬ ಹರಿದಿನಗಳಿಗೂ ಅದರದ್ದೇ ಆದ ಪ್ರಾಮುಖ್ಯತೆ, ಮಹತ್ವಗಳಿದೆ. ಕೆ ಮಂಜುನಾಥ ಶೆಟ್ಟಿ ನಿಡಿಗಲ್ ಮುಂದಾಳತ್ವದಲ್ಲಿ ನಡೆದ ಕೆಸರಡು ಒಂದು ದಿನ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಆಗಮಿಸಿ ಅದ್ಭುತ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಇದೇ ವೇಳೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಕೈದ ಸಾಧಕರಿಗೆ ಸನ್ಮಾನಿಸಲಾಯಿತು.
ಮೋಕೆ ದಿಂಜಿನ ಈ ಎಂಕ್ಲೆಲೇಸುಗು ಮಾತಾ ಬೈದಿರು ಎಡ್ಡೆ ಪೋಯಿತ್ತದು ಮೋಕೆ ದಿಂಜಿನ ಈ ಎಂಕ್ಲೆಲೇಸುಗು ನಮ್ಮ ಹೋಗಿ ಒಂದು ಕಾರ್ಯಕ್ರಮ ಶುರು ಮಾಡ್ಕೊಡೋದಂದ ಸುರಕಾದೆ ನಮ್ಮ ವೈದಿನಂಚಿಂದ ವಿಘ್ನ ನಿವಾರಕ ವಿಘ್ನದ ಅಧಿಪತಿ ಅನ್ಯಮೋನಿತ ಗಣಪತಿಗೆ ಸುರುಕಾದ ತಿರತಕ್ಕ ಒಂದು ಗಣಾಧಿದೇವಿ ಕಲಾಮಾತೆ ಬ್ರಹ್ಮನ ರಾಣಿಗೆ ಮುಂಡುಬರೊಂದು ಮಂಡತಕ್ಕ ಒಂದು ಜಗತ್ತನೆ ಕಾಪುನಾರಿಗೆ ಜಗತ್ ರಕ್ಷಕಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಪ್ರಣವ ಸ್ವರೂಪಿಣಿ ಆದಿ ಅಂತ್ಯ ರಹಿತ ವಾಯನೆಂಚಿದ್ದ ಮಂಗಳಪುರದ ಮಂಗಳಾಂಬಿಕೆ ಮಂಗಳ ದೇವಿನ ಪಾದುಕ ಪತ್ತುವಿರಲ್ಲ ಕಾಣಿಕೆಯನ್ನು ಭಕ್ತಿಡಿಸಲಿಕ್ಕೆ ಮಲ್ತಂದು ಈ ಪಂಚವರ್ಣದ ತುಳುವ ನಾಡಿಡು ತೆನ್ಕಾಯಿ ಬಡಕಾಯಿ ಮೂಡಾಯಿ ಪಡಾಯಿಡು ನೆಲೆಯನೆಂಚಿದ ಮಾತ್ರ ದೈವ ದೇವರೇ ನಾಗೆರೆ ಬ್ರಹ್ಮರೇ ವರ್ಮ್ಯಾತ ಸಿಗಿತ್ತೊಂದು ಈ ಒಂಜಿ ಕಾರ್ಯಕ್ರಮ ಶುರು ಮಲ್ತಂದಲೆ ಬಂದಲೆ ನಿಖಲ ಜೋರೈನ ತಾಟಿದ ಹೊರಟು ಈ ಒಂಜಿ ಪೊರ್ಲುದ ಕಾರ್ಯಕ್ರಮ ಬತ್ನಂಚಿತ್ನ ಮಾತ ಬಿನ್ನೆರೇನು ಸ್ವಾಗತಿಸವನಂಚಿತ್ನ ಒಂಜಿ ಕಜ್ಜ ಬಂದುಲೆ ತುರುವ ಜನಾಂಗ ನೆಲೆವುಂತಿನ ತುಳುನಾಡು ಬಾರಿ ಪಿರಾಕದ ಭೂಭಾಗನೆ ಚಂದ್ರಗುಪ್ತ ಮೌರ್ಯನ ಕಾಲೋಡು ಸತ್ಯಪುತ್ರನಾಡೆಂದಲ ಪನೊಂದಿತ್ತೆರೆಂದು ಹಿರಿಯಕುಲು ಪನೊಂದಿತ್ತೆರು ತುಳುನಾಡದ ತುಳುವೆರು ತುಳುವ ಪೆಳಕಾಯ್ದ ಲೆಕ್ಕ ಮೆತ್ತನೆ ಪಂಪಿನ ಪಾತೆರ ಉಂಡು ತುಳುನಾಡಿಗೂ ಏರೇ ಬರಡು ಅಕ್ಲೇನು ರಡ್ಡು ಕೈಟ್ಟು ಎದುಕೊಂಡು ಅರಾಧ ಪತ್ನಂಚಿನ ಸಂಸ್ಕೃತಿ ನಮ್ಮೊಟ್ಟು ಬದುಕರೆ ಇಂಬು ಕೊರ್ಪಿನ ಕುಲ್ಲ ತುಳುವೇರು ಭಾರಿ ಬುದ್ಧಿವಂತೇರು ಪಂಪಿನ ಪಾತೆರ ಉಂಡು ತುಳುವೇರು ಬಿಡಿಸೇರು ಮಾತ್ರ ಹತ್ತು ಅದೊಟ್ಟಿಗೆ ಕುಸಾಲ್ದ ಜನ ಕುಲ್ಲ ತುಳುನಾಡದ ಜನ ಜೀವನ ಅಕ್ಲಿನ ಸಂಸ್ಕೃತಿ ಪರ್ಬ ನಡೆ ನುಡಿ ಆರಾಧನೆ ಕ್ರಮ ನೆಟ್ಟು ಮಾತಲ ತುಳುವ ಜನಾಂಗ ದೆರ್ತು ನೆಗೆತ್ತು ತೋಜುವೆರು ನಮ್ಮ ತುಳುನಾಡು ತುಳುವೆರು ಬೆನ್ನಿ ಸಾಗೋಳಿ ಬೆನೊಂದು ತಾರೆ ಬಾರೆ ಕಂಗು ನಡೊಂದು ಎಡ್ಡೆ ಪಳೆ ಕೊರ್ಪಿನ ಮರಕ್ಲೇನು ಬುಳತೊಂದು ಕೈಕಂಜಿ ಕೋರಿ ನಾಯಿ ಪುಚ್ಚೆ ಸಾಂಕೊಂಡು ತನ್ನ ಸಂತಾನ ಸಂತತಿಗೆ ಬಳುವಳಿ ಆದು ಕೊಡ್ದು ಮನ್ನುಡು ಪೊರ್ಂಬುದು ಮನ್ನುಡು ಪೋಯರ್ಂದಲ ಅಕ್ಕಲು ಕಟ್ಟುದಿನ ಎದುರುಕತೆ ಗಾದೆಳು ಸಂಧಿ ಪ್ರಾರ್ಥನಾ ಶಾಶ್ವತವಾದ ಈ ತುಳುನಾಡು ಒರಿದನು ಈ ಕಾರ್ಯಕ್ರಮದಲ್ಲಿ
ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂಥ ನಮ್ಮೆಲ್ಲರಿಗೂ ಹಿರಿಯರಾದ ಗೋಪಾಲಕೃಷ್ಣ ತಂತ್ರಿಯವರೇ, ವೇದಿಕೆಯಲ್ಲಿರುವಂಥ ಜಯಂತ್ ಗೌಡ್ರೆ, ಅರವಿಂದ ಕಾರಂತ್ರೆ, ನಾರಾಯಣ ಗೌಡ್ರೆ, ಸುಲೋಚನಾ ಭಟ್ರವರೇ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂಥ ಸೌಮ್ಯಲತಾ ಅವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ನನ್ನೆಲ್ಲ ಸ್ನೇಹಿತರೆ, ಬಂಧುಗಳೇ, ಮಂಜುನಾಥ್ ಶೆಟ್ಟರು ಸ್ವಾಗತ ಮಾಡುವುದನ್ನು ಅರ್ಧದಲ್ಲಿ ನಿಲ್ಲಿಸಿ ನಾನು ಮಾತಾಡ್ತಾ ಇದ್ದೇನೆ, ಕ್ಷಮಿಸಿ. ಇಲ್ಲಿಂದ 20ವರೆಗೆ ಹೋಗಬೇಕು, 21ನಲ್ಲಿ ಕಾಯ್ತಾ ಇದ್ದಾರೆ. ಅಲ್ಲಿಂದ ಕೊಣಾಜೆಗೆ ಹೋಗಬೇಕು. ಕೊಣಾಜೆಗೆ ಹೋಗುವಾಗ ಅವ್ರ ಸಭೆ ಮುಗಿದು ಅರ್ಧ ಗಂಟೆ ಆಗುತ್ತೆ ಅನ್ನುವಂಥ ಖಚಿತವಾದಂಥ ವಿಶ್ವಾಸ ನನಗಿದ್ರೂ ಕೂಡ ಹೋಗದೆ ಉಪಾಯ ಇಲ್ಲ ಅಂತ ಅನಿಸುತ್ತೆ ನನಗೆ. ಆ ಕಾರಣಕ್ಕೋಸ್ಕರ ಮಧ್ಯದಲ್ಲಿ ಎದ್ದು ಮಾತಾಡಬೇಕಾಯಿತು. ಒಂದು ಸಂಭ್ರಮದ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಂಡಿದ್ದೀರಿ. ನನಗೆ ಯೋಗಾನುಯೋಗ ಅಂದರೆ ಇವತ್ತು ಸೇವಾ ಭಾರತೀಯ ಕಾರ್ಯದರ್ಶಿ ಆಗಿರುವಂಥ ವಿನಾಯಕರಾವ್ ಅವರಿಗೆ ಮತ್ತು ಸಮಾಜದಲ್ಲಿ ಸೇವೆ ಮಾಡಿರುವಂಥ ರಾಮಚಂದ್ರ ಶೆಟ್ಟರಿಗೆ, ಸೈನಿಕರಾದಂಥ ಜಿತೇಂದ್ರ ಶೆಟ್ಟಿ, ಗೋಪಾಲಕೃಷ್ಣ ಕಾಂಚೋಡು ಅವರ ಹೆತ್ತವರಿಗೆ ಸನ್ಮಾನಗಳನ್ನು ಮಾಡುವಂತ ಅವಕಾಶಗಳಾಯಿತು. ಸಮಾಜ ಸೇವೆಯಲ್ಲಿ ಅತ್ಯುತ್ತಮ ಸೇವೆಗೈದ ವಿನಾಯಕರಾವ್ ಸೇವಾ ಭಾರತಿ ಕನ್ಯಾಡಿ, ರಾಮಚಂದ್ರ ಶೆಟ್ಟಿ ಉಜಿರೆ ಭಾರತೀಯ ಸೇನೆಯಲ್ಲಿದ್ದು ನಾಡು, ನುಡಿ, ಸಂಸ್ಕೃತಿ ಹಾಗೂ ದೇಶ ವಿರೋಧಿಗಳ ವಿನಾಶಕ್ಕಾಗಿ ಅವಿರತವಾಗಿ ಹೋರಾಡಿ ಭಾರತೀಯರ ರಕ್ಷಣೆ ಕೈದ ಗೋಪಾಲಕೃಷ್ಣ ಕಾಂಚೋಡು ಮಾಜಿ ಸೈನ್ಯದ ಅಧಿಕಾರಿ, ಏಕನಾಥ ಶೆಟ್ಟಿಯವರ ಪತ್ನಿ ಶ್ರೀಮತಿ ಜಯಂತಿ, ಜಿತೇಂದ್ರ ಶೆಟ್ಟಿ ಬೊಲ್ಚೊಡ ಸೈನ್ಯದ ಅಧಿಕಾರಿ, ಸರ್ಕಾರಿ ಕ್ಷೇತ್ರದಲ್ಲಿ ಸಾಧನೆಗೈದ ಸರ್ಕಾರಿ ಅಧಿಕಾರಿ ಯತೀಶ್ ಎಂವಿ, ಕರೆಂಟ್ ಮೆಸ್ಕಾಂ ಅಧಿಕಾರಿ ಪುರುಷೋತ್ತಮ್, ಗ್ರಾಮ ಪೊಲೀಸ್ ಅಧಿಕಾರಿ, ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಗೈದ ಕುಮಾರಿ ಐಶ್ವರ್ಯ ಗುರಿಪಳ್ಳ, ಅತ್ಯುತ್ತಮವಾಗಿ ಭಜನಾ ತರಬೇತಿಯನ್ನ ನೀಡುತ್ತಿದ್ದ ಉಮೇಶ್ ಪೂಜಾರಿ, ಶ್ರೀಮತಿ ಬೇಬಿ ಉಮೇಶ್ ಪೂಜಾರಿ ಹಾಗೂ ಕುಮಾರಿ ನಮಿತಾ ಇವರಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಬ್ರಹ್ಮಶ್ರೀ ಗೋಪಾಲಕೃಷ್ಣ ತಂತ್ರಿ, ಕೋಟಾ ಶ್ರೀನಿವಾಸ ಪೂಜಾರಿ, ಹರೀಶ್ ಪುಂಜಾ, ಎಸ್ಎಲ್ ಬೋಜೇಗೌಡ, ಜಯಂತ ಗೌಡ, ಮೋಹನ್ ಶೆಟ್ಟಿಗರ್, ಅರವಿಂದ ಕಾರಂತ, ಶೈಲೇಶ್ ಕುಮಾರ್, ನಾರಾಯಣ ಗೌಡ, ಸುರೇಂದ್ರ ಕುಡುವ, ವಸಂತ ಶೆಟ್ಟಿ, ಸುಧಾಕರ ಧರ್ಮಸ್ಥಳ ಇನ್ನಿತರ ಪ್ರಮುಖರು ಹಾಜರಿದ್ದರು. ಮಿತ್ರ
ಮಿತ್ರರೇ ಅವೇ ರೀತಿಯಾದ ಸಭೆಡಿತಂಚಿನ ಮಿತ್ರರೇ ನಾನು ಹೊಂಡ ಒಬ್ಬ ಒಂಜಿ ಸತ್ಕರ್ಮ ಹಾಕೊಂಡ್ಲ ದೇವರನ ಕೆಲಸವನ್ನು ನಮ್ಮ ಮಲ್ತೊಂದು ಬೋಡಿಗೆ ಒಂಜಿ ಪರ್ಬ ಹಾಕೊಂಡ್ಲ ನಮ್ಮ ದೇವರನ ಪೂಜೆಳೇನು ವೈಕ್ ಬೋಡಾಪಣ ಆ ದೇವತಾ ಕಾರ್ಯಕ್ರಮವನ್ನು ಮಲ್ತದ್ದು ನಮ್ಮ ಪರ್ಬಾಚರಣೆ ಅಲ್ಪ ಅವೇ ರೀತಿಯಾದ ನಮ್ಮ ಒವ್ವೇ ಸತ್ಕರ್ಮಡ್ಲ ದೇವರನ್ನು ಅಲ್ಪ ಪ್ರಾರ್ಥನೆ ಮಲ್ತೊಂಡಿಗೆ ಹೂವಲ್ಲಿ ಬರುವಾಗ ಬೋರ್ಡ್ ನೋಡಿದೆ, ಮನುಷ್ಯರಿಗೆ ಮಾತ್ರ ಪ್ರಾರ್ಥಿಸುವ ಮತ್ತು ಇತರರ ಸೇವೆಯನ್ನು ಮಾಡುವಂಥ ಶಕ್ತಿ ಉಂಟು ಅನ್ನುವಂಥದ್ದು ಒಂದು ಬೋರ್ಡಲ್ಲಿ ನೋಡಿದೆ. ಭಾರಿ ಒಳ್ಳೆ ಪದಗಳು, ಆದರೆ ಆಚರಣೆಗೆ ಬರುವಾಗ ಸ್ವಲ್ಪ ಕಷ್ಟ ಆಗ್ತದೆ. ಒಂದು ಧನ್ಯ ಆಗಿದ್ದೇನೆ, ನೀವು ಸನ್ಮಾನ ಕೊಟ್ಟದ್ದು ಇರಬಹುದು ಅಥವಾ ಏನೋ ಒಂದು ಸಣ್ಣ ಅಲ್ಲ ದೊಡ್ಡ ಕಾಣಿಕೆ ಕೊಟ್ಟದ್ದು ಇರಬಹುದು. ಆದರೆ ಪ್ರತಿ ಸಲವೂ ಕೂಡ ಬೇರೆ ಬೇರೆ ವೇದಿಕೆಗಳಲ್ಲಿ ಸನ್ಮಾನ ಮಾಡುವಾಗ ಆ ಎಲ್ಲ ಹಾರಗಳು, ಆ ಎಲ್ಲ ಫಲಕಗಳು, ಆ ಎಲ್ಲ ಏನು ಆ ಮಾತುಗಳು, ಅವುಗಳೆಲ್ಲವೂ ಕೂಡ ನನ್ನನ್ನು ಇನ್ನಷ್ಟು ಸಮಾಜದ ಹತ್ರ ಹೋಗು, ಇನ್ನಷ್ಟು ಅಬಲರಿದ್ದಾರೆ, ಅಶಕ್ತರಿದ್ದಾರೆ, ದಿವ್ಯಾಂಗರಿದ್ದಾರೆ ಈ ಸಮಾಜದಲ್ಲಿ ಇನ್ನಷ್ಟು ಸೇವೆ ಮತ್ತು ತ್ಯಾಗಗಳನ್ನು ಮಾಡುವ ಅವಕಾಶಗಳುಂಟು. ಉಳಿವಿಗೂ ಅದರ ಬೆಳವಣಿಗೆಗೂ ಸಹಕಾರ ಕೊರ್ಪುನಂಚಿನ ಐನ 24 ಗಂಟೆಲ ಅನುಭವಿಸ ಬರ್ತದೆ. ಐನ ನೆಕ್ಸ್ಟ್ ದುಂಬುತ್ತ ಜನರೇಷನ್ ಕೊಂಡು ಬಂದಂಥ ಜವಾಬ್ದಾರಿನ ತುಂಬುತ್ತಿನ ಬತ್ತದ ಕುಳ್ಳನಂಚಿನ ಮಾಂತರಿಗೆಲ್ಲ ಮನಸ್ಸಾರೆ ಹೊಂದಿಸುವಂತೂ ಒಂದು 2 ಪಾತ್ರೆ ಪನ್ನೊಂದು ಪಲ್ಯಕ್ಕೆ ಪಟ್ಟೆ. ಸರ್ವಸ್ವವನ್ನು ತ್ಯಾಗ ಮಾಡಿ ತನ್ನ ಯಾವುದೇ ಸಂತೋಷವನ್ನು ಕೂಡ ಹಂಚಿಕೊಳ್ಳಲು ಹೆಚ್ಚು ಸಮಯವನ್ನು ವ್ಯಯಿಸದೆ ದೇಶಕ್ಕಾಗಿ ಹೋರಾಡುತ್ತಿರುವಂಥ ಹುಟ್ಟಿನಿಂದ ಸಾವಿನವರೆಗೂ ಅಂತಂದರೆ ಈ ಮಣ್ಣಿನ ಮಕ್ಕಳು. ಅವರು ವರ್ಷದಲ್ಲಿ 12 ತಿಂಗಳು ಕೂಡ ಕಷ್ಟದಲ್ಲಿರ್ತಾರೆ. ಎಲ್ಲ ರೀತಿಯ ಇದಾಗಿ ಉತ್ತಮ ಫಸಲು ಬಂದಾಗ ಅದು ಕೈಗೆಟಕೋದಿಲ್ಲ. ಪ್ರಾಕೃತಿಕವಾಗಿ ಏನಾದ್ರು ತೊಂದರೆಗಳಾಗ್ತದೆ, ಏನೋ ಸಮಸ್ಯೆಗಳಿದೆ, ಆದರೂ ಕೂಡ ಎದೆಗುಂದದೆ ಪುನಃ ಅದೇ ಕಾಯಕವನ್ನು ಮುಂದುವರಿಸುತ್ತಾ ರಕ್ಷಿಸುತ್ತಾ ಹೋಗ್ತಾರೆ. ಇಂಥ ಈ ಸಂದರ್ಭದಲ್ಲಿ ಈ ಲೋಕನಾಥ್ ಫ್ರೆಂಡ್ಸ್ ಕ್ಲಬ್ ಇವರು ಮಾಡುತ್ತಿರುವಂತಹ ಈ ಯುವ ಜನಾಂಗ ಮುಂದಿನ ಪೀಳಿಗೆಗೆ ಕೊಡುವಂತಹ ಈ ಮಾರ್ಗದರ್ಶನ ಮತ್ತು ಅನುಕರಣೀಯ. ಬೆಳಕಿನ ಅತ್ಯದ್ಭುತ ನಿರೂಪಣೆಯೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮದಲ್ಲಿ ಹಿರಿಯರು, ವಯಸ್ಕರು, ಕಿರಿಯರು ಎನ್ನುವ ಭೇದ ಭಾವವಿಲ್ಲದೆ ಎಲ್ಲರೂ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಪುರುಷರಿಗೆ, ಮಹಿಳೆಯರಿಗೆ ಹಾಗೂ ಮಕ್ಕಳಿಗಾಗಿ ವಿವಿಧ ಸ್ಪರ್ಧೆಗಳನ್ನ ಏರ್ಪಡಿಸಲಾಗಿತ್ತು. ಪುರುಷರ ಹಾಗೂ ಮಹಿಳೆಯರ ವಿವಿಧ ಆಟೋಟ ಸ್ಪರ್ಧೆಗಳು ಪುರುಷರಿಗಾಗಿ ಹಗ್ಗ ಜಗ್ಗಾಟ, ಕಂಬಳ ಓಟ, ಕಬಡ್ಡಿ, ನಿಧಿ ಹುಡುಕುವ ಸ್ಪರ್ಧೆ, ತುಳು ಎದುರುಕತೆ, ಹಿಂದೆ ಓಡುವ ಆಟ, ಮಹಿಳೆಯರಿಗಾಗಿ ಮಡಕೆ ಒಡೆಯುವುದು, ಹಿಂದೆ ಓಡುವುದು, ಹಗ್ಗ ಜಗ್ಗಾಟ, ಬಾಲ್ ಎಸೆತ, ತಲೆ ಮೇಲೆ ತಟ್ಟೆ ಇಟ್ಟು ಓಡುವುದು, ಬಾಟಲಿಗೆ ನೀರು ತುಂಬುವ ಸ್ಪರ್ಧೆ, ತುಳು ಎದುರುಕತೆ, ಮಕ್ಕಳಿಗಾಗಿ ಹಾಳೆಯಲ್ಲಿ ಕೂತು ಎಳೆಯುವ ಸ್ಪರ್ಧೆ, ಹಿಂದೆ ಓಡುವ ಸ್ಪರ್ಧೆ, ಕೋರಿದ ಗೂಟ, ಮಡಕೆ ಒಡೆಯುವುದು, ಕಂಬಳ ಓಟ, 3 ಕಾಲಿನ ಓಟ, ತುಳು ಎದುರುಕತೆ. ಬೆಳಗ್ಗಿನಿಂದ ರಾತ್ರಿಯವರೆಗೆ ನಡೆದ ಕಾರ್ಯಕ್ರಮದಲ್ಲಿ ಒಟ್ಟಾರೆಯಾಗಿ ತುಳು ಭಾಷೆ, ಸಂಸ್ಕೃತಿ, ಹಳ್ಳಿಯ ಸೌಂದರ್ಯ ವೈಭವೀಕರಿಸುತ್ತಿತ್ತ. ನಾವು ಲೋಕನಾಡು ಫ್ರೆಂಡ್ಸ್ ಗುರಿಪಳ್ಳ, ಉಜಿರೆ, ಕನ್ಯಾಡಿ, ನಿಡಿಗಲ್ ಇದರ ವತಿಯಿಂದ ಈ ಸಂಸ್ಥೆಯನ್ನು ನಾವು ಕಟ್ಟಿ ನಾವು ಇಂಥ ನಮ್ಮ ಜಾನಪದಕ್ಕೆ ಸಂಬಂಧಪಟ್ಟಂಥ ಇಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಅದು ಮಾತ್ರವಲ್ಲದೆ ನಾವು ನಮ್ಮ ಆಸುಪಾಸಿನ ಗ್ರಾಮದಲ್ಲಿ ಯಾರಿಗಾದರೂ ತೊಂದರೆ ಆದಂಥ ವೈದ್ಯಕೀಯ ಸೌಲಭ್ಯ ಅಥವಾ ಕಷ್ಟದಲ್ಲಿದ್ದವರಿಗೆ ನಾವು ಬೇಕಾದಂಥ ಇದನ್ನು ನಾವು ಸವಲತ್ತನ್ನು ನಮ್ಮ ಮಟ್ಟಿಗೆ ಆದಷ್ಟು ನಾವು ಕೊಡ್ತಾ ಬಂದಿದ್ದೇವೆ.
ಕೆಸರೊಂದಿನ ಕಾರ್ಯಕ್ರಮ ಇಂಥದ್ದನ್ನು ನಾವು 2 ವರ್ಷಗಳಿಂದ ನಾವು ಮಾಡ್ತಾ ಬಂದಿದ್ದೇವೆ. ನಾವು ಜಾನಪದಕ್ಕೆ ಸಂಬಂಧಪಟ್ಟ ನಮ್ಮ ಮೊದಲಿನ ಏನೆಲ್ಲ ಕಾರ್ಯಕ್ರಮ ಇದೆ, ನಮ್ಮ ಹಿಂದಿನ ಪೂರ್ವಜರು ಏನು ಮಾಡ್ತಾ ಇದ್ರು ಅದರ ಬಗ್ಗೆ ನಾವು ಅದನ್ನು ಮರುಕಳಿಸುವುದಕ್ಕಾಗಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಹಗ್ಗ ಎಳೆಯುವಂಥದ್ದು ಮತ್ತು ಓಡುವಂಥದ್ದು, ಜಾನಪದ ಕಂಬಳಕ್ಕೆ ಸಂಬಂಧಪಟ್ಟದ್ದು, ಭೂತದ ಕೋಲಕ್ಕೆ ಸಂಬಂಧಪಟ್ಟದ್ದು, ಜಾನಪದ ಕಲೆ ನಮ್ಮದು ಮೊದಲು ಎಂತ ಇತ್ತು ಅದನ್ನೆಲ್ಲ ನಾವು ಕಬಡ್ಡಿ ಕೆಸರಿನಲ್ಲಿ ಏನೆಲ್ಲ ಕಾರ್ಯಕ್ರಮ ಇತ್ತು ಅದನ್ನೆಲ್ಲ ಮಾಡ್ತಾ ಬಂದಿದ್ದೇವೆ. ನಾವು ಶೆಟ್ಟಿ ತಿಮರೋಡಿ, ನಾನು ಗೌರವ ಸಲಹೆಗಾರನಾಗಿದ್ದೇನೆ ಈ ಸಂಸ್ಥೆಯಲ್ಲಿ. ಓಂ ಶ್ರೀ ಲೋಕನಾಥೇಶ್ವರಾಯ ನಮಃ. ಇವತ್ತು ವಿಶೇಷವಾಗಿ ನಾವು 2ನೇ ವರ್ಷದ ತುಳುವೇರಿನ ಕೆಸರದ ಗೊಬ್ಬು ತುಳು ಸಾಂಸ್ಕೃತಿಕ ಕದ್ಯೋರ 2017 ಅಂತೇಳಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಇದು ತುಳುವರಿಗಾಗಿ ಮಾಡುವಂಥ ಒಂದು ಕಾರ್ಯಕ್ರಮ. ಅಂದರೆ ಎಲ್ಲ ಭಾಷೆಯವರು ಬರ್ತಾರೆ. ಅಂದರೆ ಈ ಭಾಗ ತುಳುವೇರಿನ ಭಾಗ ಅಂತ ಹೇಳಿದ ಮೇಲೆ ನಾವು ತುಳುವೇರಿಗಾಗಿ ಈ ಕಾರ್ಯಕ್ರಮ ಅಂತೇಳಿ ಆಯೋಜನೆ ಮಾಡ್ತಾಯಿದ್ದೇವೆ. ಇವತ್ತು ನಾವು ಇಲ್ಲಿ ಬೆಳಗಿನಿಂದ ನಮ್ಮ ತಂತ್ರಿಗಳು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಬೆಳಗಿನಿಂದ ಸಂಜೆ ತನಕ ಒಂದು ಕೃಷಿಕರಿಗೆ ಖುಷಿ ಪಡುವಂಥ ಒಂದು ಕೆಲವು ಆಟಗಳನ್ನೆಲ್ಲ ಆಡಿಸ್ತಾ ಇದ್ದೇವೆ. Welcome to 2016.
ಪೂರ ವೈಟ್ ಬೋರ್ಡ್ Porlu ಈ ತುಳುನಾಡು ಅಸಾರ ಎಸಳುದ ತಾಮರ ನಮ್ಮ ಭಾಷೆ porlu ಈ ತುಳುನಾಡು ಅಸಾರ ಎಸಳುದ ತಾಮರ ನಮ್ಮ ಭಾಷೆ Muevan sus caderas. Vamos, nenas, muevan sus caderas.
ಇಜ್ಜಿನ ಅಪಂಚವನಕ್ಲಿ ಮಾತಿರ್ಲ ಚೇರ್ನ ತಿರ್ಗದ ಕುಲ್ಲಿಯರ್ನಲ್ಲ ಮಲ್ಲೆಜ್ಜಿ ಇಜಿಂದ ಅಂಚಿತು ಒಂದು ಮೋನೆ ಇಂಚಿತು ಏರ್ನಲ್ಲ ಮಲ್ಲೆಜ್ಜಿ ಓಕೆ ನಮ್ಮ ಹುಜಿ ಕಾರ್ಯಕ್ರಮ ಶುಭ ಕೊಡದಾನ ಸುರುಕಾದ ನಮ್ಮ ಒಂದು ವೈದಿನ ಅಂಚಿತ ವಿಘ್ನ ನಿವಾರಕ ವಿಘ್ನದ ಅಧಿಪತಿ ಆನೆ ಮೌನಿತ ಗಣಪತಿಗೆ ಸುರುಕಾದ ತರೆತಕ್ಕ ಒಂದು ಗಾನಾದಿ ದೇವಿ ಕಲಾಮಾತೆ ಬ್ರಹ್ಮನ ರಾಣಿಗೂ ಮುಂಡು ಬುರುಂದು ಮಂಡತಕ್ಕ ಒಂದು ಜಗತ್ತನೇ ಕಾಪನವರಿಗೆ ಜಗತ್ ರಕ್ಷಕೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಪ್ರಣವ ಸ್ವರೂಪಿಣಿ ಆದಿ ಅಂತ ಹೇಳಿದ ವನೆಂಚಿನ ಮಂಗಳಪುರದ ಮಂಗಳಾಂಬಿಕೆ ಮಂಗಳ ದೇವಿನ ಪಾದಕು ಪತ್ತಿವಿರಲ್ಲ ಕಾಣಿಕೆಯನ್ನು ಭಕ್ತಿಗೆ ಸಲ್ಲಿಕೆ ಮಲ್ತೊಂದು ಈ ಪಂಚವರ್ಣದ ತುಳುವ ನಾಡಿಡ ತೆಂಕಾಯಿ ಬಡಕಾಯಿ ಮುಡೈ ಬಡೈಡೆ ನೆಲೆ ನಿಂಚಿದ ಮಾತ ದೈವ ದೇವರೇ ನಾಗೆರೆ ಬ್ರಹ್ಮೆರೆ ಹೊರಮೇದ ಸುಗಿತಂದು ಈ ಮುಂಜಿ ಕಾರ್ಯಕ್ರಮ ಶುರು ಮಂತಂದ್ರೆ ಬಂದಲೆ ಈಗಲ ಜೋರೈನ ತಾಟಿದ ಹೊರಟು ತಾಟಿಯನ್ನು ಜೋರಾದ ಬಡಿಯದಾಗ ಈ ಕಲಾವಿದಗಳು ಭಿಕ್ಷೆಯನ್ನು ಕೊಟ್ಟಿನ ಬಂಡ ಕಾಸತ್ತು ನಿಖಿಲ್ ಕೊರ್ನಂಚಿನ ಜೋರೈನ ತಾಟಿ ಅವು ಈಗಲಿಗೆ ಶ್ರೀರಕ್ಷೆ ಅವು ಭಿಕ್ಷೆ ಬಣಂದು Welcome to 2016. Vamos, nenas, muevan sus caderas. ಇದು ಲೋಕನಾಥೇಶ್ವರ ದೇವಸ್ಥಾನ ಕಟ್ಟಿ ಒಂದು 128 ದಿನಕ್ಕೆ ಕಟ್ಟಿದ ಹುಡುಗರ ಒಂದು ಇದು ಮೊದಲನೇ ಆರಂಭ ಮಾಡಿದ್ದಾರೆ. ಕಾರಣ ಎಲ್ಲರೂ ಸೇರಿ ವರ್ಷ ಒಟ್ಟುಗೂಡಿ ಒಂದು ಊರಿನವರು ಸೇರಿ ಮಾಡುವಂಥ ಕಾರ್ಯಕ್ರಮ ಕೆಸರಡೊಂಜಿ ಕಾರ್ಯಕ್ರಮ. ಇದು ಯಾವುದೇ ಥರದ ಫೀಸು ಅಥವಾ ಏನಿಲ್ಲದೆ ಊರಿನವರಿಗೆ ಬೇಕಾಗಿ ಮಾಡುವಂಥ ಕಾರ್ಯಕ್ರಮ.
ಖುಷಿ ಆಗ್ತಿದೆ. ನಾವು ಬೇರೆ ಆಟ ಎಲ್ಲ ಆಡ್ತಿದ್ವಿ, ಆದರೆ ಕೆಸರಲ್ಲಿ ಮೊದಲೇ ಸಲ ಆಡ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾಯಿದೆ. ಎಲ್ಲರೂ ಮಕ್ಕಳು ಎಲ್ಲ ಜಾಲಿಯಾಗಿದ್ದಾರೆ. ಮತ್ತು ಹೇಳ್ಬೇಕಂದ್ರೆ ನಾವು ಬೇರೆ ಆಟಗಳನ್ನು ತುಂಬ ಸಲ ಆಡಿದ್ದೀವಿ, ಆದರೆ ಕೆಸರಲ್ಲಿ ಫಸ್ಟ್ ಟೈಮ್ ಆಡ್ತಾ ಇದ್ದೀವಿ. Welcome to 2016. Vamos, nenas, muevan sus caderas. ಈ ಕಾರ್ಯಕ್ರಮದ ಬಗ್ಗೆ ಹೇಳೋದಾದರೆ ತುಂಬಾ ಖುಷಿ ಆಗ್ತಾಯಿದೆ. ವರ್ಷಕ್ಕೊಂದ್ಸಲ ಆಗೋ ಕಾರ್ಯಕ್ರಮ ಇದು. ಅಂದರೆ ನಾವು ಯಾವಾಗ ಈ ಕಾರ್ಯಕ್ರಮವನ್ನು ಅಂದರೆ ಯಾವಾಗ ಆಡ್ತೀವಿ ಅಂತಂದರೆ ಈ ಕಾರ್ಯಕ್ರಮ ಯಾವಾಗ ಶುರುವಾಗುತ್ತೆ ಅಂತ ಕಾಯ್ತಾ ಇರ್ತೀವಿ. ಇನ್ನೂ ನಾಡಿದ್ದು ಇದೆ ಅಂತ ಕಾರ್ಯಕ್ರಮ ಹೇಳ್ತಾ ಇರ್ತೀವಿ ನಾವು. ಕೆಸರಲ್ಲಿ ಆಡೋದಂದರೆ ಒಂದು ಸ್ಪೆಷಲ್. ಅಂದರೆ ಯಾವ ಆಟಕ್ಕಿಂತಲೂ ಇದೊಂದು ತುಂಬಾ ಖುಷಿ ಆಗುತ್ತೆ. ಎಲ್ಲರೊಟ್ಟಿಗೆ ಒಂದೇ ಥರ ಬೆರಿತಾ ನಾವು ಒಂದೇ ರೀತಿಯಾಗಿ ಅಂದರೆ ತುಂಬ ಮಸ್ತಿ ಮಾಡ್ತಾ ಆಡ್ತಾ ಇರುವಂಥದ್ದು. ಇದು ಒಂದು ಕಾರ್ಯಕ್ರಮನ ಮಾಡ್ತಾ ಇರೋದು ನಮ್ಮ ಊರಿಗೆ ತುಂಬಾ ಖುಷಿ ವಿಷಯ. ಬೇರೆ ರೀತಿಯಲ್ಲಿ ಹೇಳೋದಾದರೆ ಎಲ್ಲ ಒಂದು ಊರಿನ ಅಂದರೆ ಮುಂದಿನ ಪೀಳಿಗೆಗೆ ನಾವೊಂದು ಈ ಕೆಸರಿನಲ್ಲಿ ಒಂದು ಆಟ ಒಂದು ಇದೆ ಅಂತ ತಿಳಿಸ್ಕೊಡ್ಲಿಕ್ಕೆ ಆಗ್ತಾ ಇದೆ ಈ ಒಂದು ಕೆಸರಿನಲ್ಲಿ ಆಟ ಆಡೋದ್ರಿಂದ. ಮಾತರೆಗ್ಲ ನಮಸ್ಕಾರ. ಲೋಕನಾಡ್ ಫ್ರೆಂಡ್ಸ್ ನಿಡ್ಗಲ್ ಉಜಿರೆ ಗುರಿಪಳ್ಳ ಕನ್ನಡಿ ಉಂದತ ಸಹಭಾಗಿತ್ವಡು ಇನಿ ಕೆಸರಡೊಂಜಿ ಕೂಟ ಬಲ್ಪುಗು ತಾನೆ ಉದ್ಘಾಟನೆ ಆದು ಈತೆ ಬಯ್ಯದ್ರು ಸಮಾರೋಪ ಸಮಾರಂಭ ನಡತೊಂದುಂಡು. ಬಲ್ಪುಡ್ದ ಬಯ್ಯ ಮುಟ್ಟು ಯಶಸ್ವಿ ಆದು ಈ ಕಾರ್ಯಕ್ರಮ ನಡತೊಂದುಂಡು. ಪ್ರತಿಯೊಂಜಿ ಊರ್ದಕ್ಕೆಲ್ಲ ಸೇರ್ದು ಒಟ್ಟುಗಾದು ಗೊಬ್ಬುದು ಎಡ್ಡೆ ರೀತಿಡು ಯಶಸ್ವಿ ಆದು ಕಾರ್ಯಕ್ರಮವನ್ನು ನಡೆಸಿಕೊಡ್ತೀರಿ.
ಸೋಕುದ ನಿರೂಪಣೆ ಮಿತ್ರರಾಯನ ದೀಕ್ಷಿತ್ ಗಾಣಿಗೇರು ಮಲ್ತೊಂದುಲ್ಲೇರು ಆರ್ನ ಪಾತಾಡ್ದಿದ್ರು ನಮ್ಮನ ಭಾಷಣ ನಡಬಂದು ವೇದಿಕೆ ಡಿಪ್ಪುನ ಮಾತ ಬಂದುಲೆ ವೇದಿಕೆ ಡಿಪ್ಪುನ ಮಾತ ಕ್ರೀಡಾಭಿಮಾನಿ ಬಂದುಲೆ ಬಾರಿ ಪುರ್ಲದ ವಾತಾವರಣ ಮೂಲ ತುಳುನಾಡು ಪಂಡ ఉంది ಬೆತ್ತದಾಲ ಡೆಫಿನೇಷನ್ ದಾಲ ಬೋಡುಂದಿ ನಿಜ ಅರ್ಥದ ತುಳುನಾಡು ಪಂಡ ఉంది ನಿಜ ಅರ್ಥದ ಭಾರತ ಅಂತ ಪಂಡಲು ఉంది ಗ್ರಾಮೀಣ ಭಾರತನೇ ನಿಜ ಅರ್ಥದ ಭಾರತ. ವೀಕ್ಷಕರೇ, ಅನಾದಿ ಕಾಲದಿಂದಲೂ ಪರಶುರಾಮನ ಸೃಷ್ಟಿಯ ಈ ತುಳುನಾಡು ವಿಶ್ವಶ್ರೇಷ್ಠವಾದದ್ದು. ಕರಾವಳಿಯ ಸಂಸ್ಕೃತಿ ಪರಂಪರೆಗಳು ವಿಶ್ವದೆಲ್ಲೆಡೆ ಜನಮನ್ನಣೆಯನ್ನ ಪಡೆದಿದೆ. ಆದ್ದರಿಂದಲೇ ಕರಾವಳಿಯ ಪ್ರತಿಯೊಂದು ಆಚರಣೆಯು ಪ್ರಖ್ಯಾತಿಯನ್ನ ಪಡೆದು ಜನರ ಮೆಚ್ಚುಗೆಯನ್ನ ಪಡೆಯುತ್ತಿದೆ. ಈ ಹಿನ್ನೆಲೆಯಲ್ಲಿ ಲೋಕನಾಡು ಫ್ರೆಂಡ್ಸ್ ನೇತೃತ್ವದಲ್ಲಿ ನಡೆದ ತುಳುವೆರಿನ ಕೆಸರದ ಗುಪ್ಪು ಕಾರ್ಯಕ್ರಮವು ಎಲ್ಲರ ಶ್ಲಾಘನೆಗೆ ಪಾತ್ರವಾಯಿತು. ಇದು ಹೊತ್ತಿನ ವಿಶೇಷ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.